ಮೇಘವರ್ಣ ಬೇಗ ಬಾರೋ ಬಾರೋ ನೀಲ ಮೇಘವ
मनोहरी पतावतारुण तोजिनार ये रमणे
ಅವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ. ರಾಮಚಂದ್ರ ಜಗವೆಲ್ಲ ಕಾಣಾದ. ರಾಮಚಂದ್ರ ಜಗವೆಲ್ಲ ಕಾಣಾದ. ಅಲ್ಲಿ ನೋಡಲು ರಾಮ ಶ್ರೀರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ.
ತಂತ್ರನು ಬೇರೆ ಮುಲಾಡಿತ್ತಿನಾರು ಬೇರೆ ಪೂಜೆ ಅಂತ ಬಟ್ರ್ ಬಟ್ರ್ ಬೇರೆ ಕಾರುಣ್ಯ
ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಅದನ್ನು ಇಲ್ಲಿ ಗಣಪತಿ ಗುಡಿಯಲ್ಲಿ ಮೊದಲು ಆರಾಧನೆ ಮಾಡ್ತಾ ಇದ್ದೆವು, ಅದು ಆ ರೀತಿ ಮಾಡುವುದು ಸರಿಯಲ್ಲ ಅಂತ ಎನ್ನುವ ಒಂದು ವಿಚಾರವನ್ನು ಜೋಯಿಸರು ತಿಳಿಸಿದರು. ಆಮೇಲೆ ನಾವು ಅದನ್ನು ಈ ವಿಚಾರವನ್ನು ಅಲ್ಲಿ ಪೂಜ್ಯ ಗುರುಗಳಲ್ಲಿ ನಾವು ಮಠದಲ್ಲಿ ಹೋಗಿ ವಿನ್ನವಿಸಿಕೊಂಡಾಗ ನಮ್ಮ ಕೋರಿಕೆಯ ಮೇರೆಗೆ ಅಲ್ಲಿಯ ಮೂರ್ತಿಯನ್ನು ನಾವು ವಾಪಸ್ಸು ಅಲ್ಲಿಗೆ ಒಪ್ಪಿಸಲಿಕ್ಕೆ ಅವರು ಅನುಮತಿ ಕೊಟ್ಟ ಪ್ರಕಾರ ನಾವು ಅಲ್ಲಿಗೆ ಒಪ್ಪಿಸಿ ನಮ್ಮ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಹೇಳುವ ನಮ್ಮ ಒಂದು ಆಶಯವನ್ನು ಸ್ವಾಮೀಜಿಯವರಲ್ಲಿ ವ್ಯಕ್ತಪಡಿಸಿದ್ದೆವು. ಆ ಪ್ರಕಾರ ಇವತ್ತು ಬ್ರಹ್ಮಕಲಶೋತ್ಸವ ದಿವಸ ಅಲ್ಲಿಯ ಮಠದ ಶ್ರೀ ದೇವರುಗಳೊಂದಿಗೆ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆ ಪೂಜ್ಯ ಸ್ವಾಮೀಜಿಯವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ, ಆಡಳಿತ ಸಮಿತಿ ಪರವಾಗಿ ಹಾಗೂ ಎಲ್ಲ ಭಕ್ತ ಸಮೂಹದ ಪರವಾಗಿ ನಾನು ಹಾರ್ದಿಕವಾದ ಒಂದು ಸ್ವಾಗತವನ್ನು ಬಯಸ್ತೇನೆ. ಈಗ ಸ್ವಾಮೀಜಿಯವರು ಒಂದು ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಆಶೀರ್ವಚನ ನಂತರ ಕೆಳಗೆ ಬಂದು ಕೂತು ಆಸಕ್ತರಿಗೆ ಇದು ಮಂತ್ರಾಕ್ಷತೆಯನ್ನು ಕೊಡಲಿಕ್ಕಿದ್ದಾರೆ. नमः. अत्यन्तबालं मतसि कुशप्रकाशं विद्वासनं करन्दभूषणभूषिताङ्गं विसरस्तकेशं अरुणाधरं आयदाक्षं कृष्णं स्मरामनसानमनीकरस्थं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಡಿಸೆಂಬರ್ 18 ಆರಭ್ಯ ಪ್ರಾರಂಭಗೊಂಡಂತಹ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶೋತ್ಸವಾದಿ ಕಾರ್ಯಕ್ರಮಗಳು ಇವತ್ತಿನ ದಿನದಂದು ಸುಮುಹೂರ್ತದಲ್ಲಿ ಬ್ರಹ್ಮ ಕಲಶ ಅಭಿಷೇಕ ನಡೆಯುವುದರೊಂದಿಗೆ ಇವತ್ತು ಸಂಪನ್ನಗೊಳ್ತಾ ಇದೆ. ಈಗಾಗಲೇ ಉದಯಶಂಕರ ಭಟ್ರು ನಮ್ಮ ಮಠದ ಒಂದು ಸಂಬಂಧವನ್ನು ಈ ದೇವಸ್ಥಾನಕ್ಕೆ ತಿಳಿಸಿದರು. ಪೂಜ್ಯ ಗುರುಗಳಾದಂತಹ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಇಲ್ಲಿಯ ದೇವರು ಬಾಲಾಯಲದಲ್ಲಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದರು ಮತ್ತು ದೇವರ ದರ್ಶನವನ್ನು ಪಡೆದಿದ್ದರು. ಆ ನಂತರದಲ್ಲಿ ಈಗ ಒಂದು ಮೂರ್ತಿಯ ವಿಚಾರವಾಗಿ ಅವರ ಮಠಕ್ಕೆ ಬಂದು ಅದರ ಪರಿಹಾರ ಕ್ರಮಗಳನ್ನು ಕೈಗೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಾಗಿ ಆಹ್ವಾನಿಸಿದರು. ದೈವ ಚಿತ್ತ ಅನ್ನುವಂತೆ ಇವತ್ತು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಸಂತೋಷಗೊಂಡಿದ್ದೇವೆ. ನಮ್ಮ ಊರಿನ ದೇವಾಲಯಗಳು ಸುಸ್ಥಿತಿಯಲ್ಲಿ ಇಲ್ಲದಿದ್ದರೆ ನಾವೆಲ್ಲ ಸೇರಿ ಆ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಅದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸ್ತೇವೆ. ಸನಾತನ ಧರ್ಮೀಯರ, ಹಿಂದೂ ಧರ್ಮೀಯರ ಒಂದು ದೊಡ್ಡ ಒಂದು ಗುಣವೇ ಅದು. ನಮಗೆ ನಮ್ಮ ಮನೆಯಲ್ಲಿ ಯಾವುದೇ ತಾಪತ್ರಯಗಳಿರಲಿ, ಎಷ್ಟೇ ಕಷ್ಟಗಳಿರಲಿ, ನಮ್ಮ ಊರಿನ ದೇವಾಲಯಗಳು ಸುಸ್ಥಿತಿಯಲ್ಲಿ ಇಲ್ಲ ಅನ್ನುವಾಗ ನಾವೆಲ್ಲ ಸೇರಿ ನಮ್ಮಿಂದ ಸೇವೆಯನ್ನು ನೀಡಿ ಆ ದೇವಾಲಯವನ್ನು ನಾವು ಜೀರ್ಣೋದ್ಧಾರಗೊಳಿಸ್ತೇವೆ. ತದಂಗವಾಗಿ ಇವತ್ತು ಬಹಳಷ್ಟು ನಮ್ಮ ಸುತ್ತಮುತ್ತಲಿನ ದೇವಾಲಯಗಳು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನೆರವೇರಿದ್ದನ್ನು ನಾವು ನೋಡಿದ್ದೇವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಕೂಡ ನಮ್ಮ ಧಾರ್ಮಿಕ ಕೇಂದ್ರಗಳು ಜೀರ್ಣೋದ್ಧಾರಗೊಂಡು ಸಕ್ರಿಯವಾಗಿ ನಿತ್ಯ ನೈಮಿತ್ತಿಕಾದಿ ಕಾರ್ಯಕ್ರಮಗಳೊಂದಿಗೆ ಅದು ಸಕ್ರಿಯವಾಗುವಂಥ ಒಂದು ಅನಿವಾರ್ಯತೆ ಕೂಡ ನಮ್ಮ ಸಮಾಜಕ್ಕಿದೆ. ಒಂದಷ್ಟು ವಿಭಾಗ ಧಾರ್ಮಿಕ ಪ್ರಕ್ರಿಯೆಗಳಿಂದ ವಿಮುಖರಾಗ್ತಾ ಇರುವಾಗ ಸಮಾಜ ಮತ್ತೆ ಗಟ್ಟಿಯಾಗಬೇಕಿದ್ರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳಿರ್ಬೋದು ಅಥವಾ ದೈವಾರಾಧನಾ ಕೇಂದ್ರಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಅವೆಲ್ಲ ಸಕ್ರಿಯವಾಗಿ ಸಮಾಜದಲ್ಲಿ ನಮ್ಮ ಸಮಾಜ ಬಂಧುಗಳ ಮಧ್ಯೆ ಅದು ಕಾರ್ಯಪ್ರವೃತ್ತವಾದರೆ
ಮತ್ತು ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಉಂಟಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರಲ್ಲೂ ಸುಬ್ರಹ್ಮಣ್ಯ ಅನ್ನುವಂಥ ಒಂದು ಸಾನ್ನಿಧ್ಯ, ದೇವರು ಕಲಿಯುಗದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಗೋಚರಿಸಲ್ಪಡುವಂಥ ಒಂದು ದೈವತಾ ಸಾನ್ನಿಧ್ಯ. ನಾವು ಸುಬ್ರಹ್ಮಣ್ಯನನ್ನು ನಾಗಾರಾಧನೆಯ ಮೂಲಕ ಕೂಡ ನಾವು ಅರ್ಚಿಸ್ತೇವೆ. ಹಾಗಿರುವಾಗ ನಮಗೆ ಪ್ರತ್ಯಕ್ಷವಾಗಿ ಕೂಡ ದರ್ಶನವನ್ನು ಕೊಡುವಂತಹ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯವನ್ನು ಹೊಂದಿಕೊಂಡು ಇವತ್ತು ಈ ದೇವಾಲಯ ಮತ್ತೆ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಪೂರ್ತಿಗೊಳಿಸಿದೆ. ನಮ್ಮ ಊರಿನ ದೇವಾಲಯದಲ್ಲಿ ಬ್ರಹ್ಮಕಲಶ ನೆರವೇರಿದ ಕೂಡ ನಮ್ಮ ಮನದಲ್ಲಿ ಇರುವ ಕ್ಲೇಶಗಳು ಕೂಡ ಅದು ದೂರ ಆಗಬೇಕು. ನಾವು ನಮ್ಮ ದೇವಾಲಯದಲ್ಲಿ ಯಾವುದೇ ರೀತಿಯ ಅಂತಹ ಮನಕ್ಲೇಶಗಳನ್ನು ಇರಿಸಿಕೊಳ್ಳದೆ ಎಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವದಿಂದ ನಾವು ಬಂದರೆ ಆಗ ನಮಗೆ ದೇವರು ಒಲಿಲಿಕ್ಕೆ, ದೇವರು ಅನುಗ್ರಹಿಸಲಿಕ್ಕೆ ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ದಿನ ಬಹಳಷ್ಟು ಭಕ್ತಾದಿಗಳು ಬಂದು ಇಲ್ಲಿ ನೆರೆದಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ನಿಮಗೂ ಈ ದೇವಾಲಯದ ಎಲ್ಲ ಕಾರ್ಯಗಳಲ್ಲಿ ಪ್ರವೃತ್ತರಾಗುವಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೂ, ಆಡಳಿತ ಮಂಡಳಿಯವರಿಗೂ, ಇವತ್ತೇನು ಇದರ ಕಾರ್ಮಿಕತ್ವವನ್ನು ವಹಿಸಿಕೊಂಡಂಥ ನಮ್ಮ ಮಠದ ಅಭಿಮಾನಿ ಶಿಷ್ಯರಾದ ಶ್ರೀ ಕಿಮ್ಮಿಂಜೆ ನಾಗೇಶ ತಂತ್ರಿಗಳು ಮತ್ತು ಅವರ ಸುಪುತ್ರರು ಮತ್ತು ಎಲ್ಲ ಅವರ ಅರ್ಚಕ ವರ್ಗದವರಿಗೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಧರ್ಮ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ದೇವಾಲಯ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ, ಅದರ ಉಪಯೋಗವನ್ನು ಎಲ್ಲ ಭಕ್ತಾದಿಗಳು ಪಡೆದುಕೊಳ್ಳಿ ಅನ್ನೋದಾಗಿ ಕೂಡ ನಮ್ಮ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಸ್ವಾಮಿಗಳ ಆಶೀರ್ವಚನ ಮುಗಿದಿದೆ. ಇನ್ನೀಗ ಗುರುಗಳು ಇಲ್ಲೇ ವೇದಿಕೆಯಿಂದ ಕೆಳಗಿಳಿದು ಕೆಳಗೆ ಬರ್ತಾರೆ. ಆಗ ಜನರು ಸಾಲಿನಲ್ಲಿ ಬಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ.
ಹರಿ ಓಂ ಹರಿ ಓಂ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ ಶೂರನೀತ ಸುರಧೀರನೀತ ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಕೈಲಾಸದಿ ಇಳಿದು ಬಂದು ಭೂಲೋಕವ ಸುತ್ತಿ ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಸ್ಕಂದ ಸ್ವಾಮಿ ನೀನು ಗೌರಿ ತನಯ. ರೋಗ ರುಜಿನ ದೋಷಗಳಿಗೆ ಮುಕ್ತಿಯನ್ನು ನೀಡುವಂತ ದೇವ ನೀನು ಸುಬ್ರಹ್ಮಣ್ಯ ಹರಸಯ್ಯ ದೇವ ಹರಸಯ್ಯ. ಧಾರತೀರ್ಥದಲ್ಲಿ ಮಿಂದು ಉರುಳು ಸೇವೆಯನ್ನು ಮಾಡಿ ನಿನ್ನ ಗುಡಿಯ ಮುಂದೆ ನಾವು ನಿಂತೇವಯ್ಯ. ನೀನು ಹರಸು ದೇವ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ. ದೂರ ದೂರಿನಿಂದ ಬಂದ ಭಕ್ತರೆಲ್ಲ ನಿನ್ನ ಗೂಡಿ ಸುತ್ತಿ ಸುತ್ತಿ ನಿನ್ನ ನಾಮ ಜಪಿಸುತ್ತಿಹರು ಮಂತ್ರ ಪಠಿಸುತ್ತಿಹರು. ಲಕ್ಷ ಲಕ್ಷ ದೀಪ ಹಚ್ಚಿ ನಿನ್ನ ಸೇವೆ ಮಾಡಲೆಂದು ಗುಡಿಯ ಮುಂದೆ ನಿಂತಿಹರು ಸ್ಕಂದ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ. ಕಷ್ಟ ನಷ್ಟ ದೋಷ ಕಳೆದು ಮುಕ್ತಿಯನ್ನು ಬೇಡಲೆಂದು ನಿನ್ನ ಮುಂದೆ ನಿಂತಿಹರು ಎದ್ದು ಬಾರೋ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪ್ರಾರ್ಥನೆಯ ಮಾಡುತ್ತಲಿ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೇವಯ್ಯ ಸ್ವಾಮಿ ಸುಬ್ರಹ್ಮಣ್ಯ. ಪ್ರಾರ್ಥನೆಯ ಮಾಡುತ್ತಲಿ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೇವಯ್ಯ ಸ್ವಾಮಿ ಸುಬ್ರಹ್ಮಣ್ಯ. ಧಾರತೀರ್ಥದಲ್ಲಿ ಮಿಂದು ಮಡಿಯ ವಸ್ತ್ರವನ್ನು ಉಟ್ಟು ಉರುಳು ಸೇವೆಗೈದು ಬಳಿಗೆ ಬಂದೇವಯ್ಯ ನಾವು ಬಂದೇವಯ್ಯ. ನಾಗದೋಷವನ್ನು ಕಳೆದು ಮುಕ್ತಿಯನ್ನು ಪಡೆಯಲೆಂದು ನಿನ್ನ ಬಳಿಗೆ ಬಂದೇವಯ್ಯ ನಾಗರಾಜ ಕುಕ್ಕೆ ಸುಬ್ರಹ್ಮಣ್ಯ. ಕಾರ್ತಿಕೇಯ ಸ್ಕಂದ ಸ್ವಾಮಿ ಅನಂತಾದಿ ನಾಮಗಳ ಭಕ್ತರಿಂದ ಪೂಜೆ ಪಡೆವ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ ಶೂರನೀತ ಸುರಧೀರನೀತ ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ.
ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ರಾಮ ಭಕ್ತಿ ದೀರೆ ರಾಮನಾಥ ಕಾಮಹರ ಸದಾ ಶಿವ ವಿಶ್ವನಾಥ. ರಾಮ ಭಕ್ತಿ ದೀರೆ ರಾಮನಾಥ ಕಾಮಹರ ಸದಾ ಶಿವ ವಿಶ್ವನಾಥ. ರಾಮ ನಾಮ ತೇ ಪಾವನ ರಾಮ ನಾಮ ಸಂಜೀವನ ರಾಮನಾಥ ತೋ ನಿರಂಜನ ರಾಮ ಧ್ಯಾನ ದುಃಖ ಭಂಜನ. ರಾಮ ನಾಮ ತೇ ಪಾವನ ರಾಮ ನಾಮ ಸಂಜೀವನ ರಾಮನಾಥ ತೋ ನಿರಂಜನ ರಾಮ ಧ್ಯಾನ ದುಃಖ ಭಂಜನ. ರಾಮ ಭಕ್ತಿ ದೀರೆ ರಾಮನಾಥ ಕಾಮಹರ ಸದಾ ಶಿವ ವಿಶ್ವನಾಥ. आश पाश दोष क्लेश नाश करी हे परमेश. आश पाश दोष क्लेश नाश करी हे परमेश. राकरे वैराग्य ईश व्योमकेश हे फणिभूष. राकरे वैराग्य ईश व्योमकेश हे फणिभूष. राम नाम ते पावन राम नाम संजीवन रामनाथ तो निरंजन राम ध्यान दुःख भंजन. राम भक्ति दीरे रामनाथ कामहर सदा शिव विश्वनाथ. अश्वरूढ खड्गधारी रक्षणे कसद तय्यारी. अश्वरूढ खड्गधारी रक्षणे कसद तय्यारी. श्री हरिले चरणांतु धीर मन हे त्रिपुरारी. श्री हरिले चरणांतु धीर मन हे त्रिपुरारी. राम नाम ते पावन राम नाम संजीवन रामनाथ तो निरंजन राम ध्यान दुःख भंजन. राम नाम ते पावन राम नाम संजीवन रामनाथ तो निरंजन राम ध्यान दुःख भंजन. राम भक्ति धीरे रामनाथ कामहर सदा शिव विश्वनाथ. राम भक्ति धीरे रामनाथ कामहर सदा शिव विश्वनाथ. कामहर सदा शिव विश्वनाथ. कामहर सदा शिव विश्वनाथ. सुंदर मूर्ति मुख्य प्राण बंदानम्मा मनेगे.
ಸುಂದರಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಬಂದ ಸುಂದರಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಕನಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಕನಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಜಣಕು ಜಣಕು ಎಂದು ಕುಣಿನಲಿದಾಡುತ್ತ ಜಣಕು ಜಣಕು ಎಂದು ಕುಣಿನಲಿದಾಡುತ್ತ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ತುಂಬುರು ನಾರದರ ವೀಣೆ ಬಾರಿಸುತ್ತ ತುಂಬುರು ನಾರದರ ವೀಣೆ ಬಾರಿಸುತ್ತ ವೀಣೆ ಬಾರಿಸುತ್ತ ರಾಮನಾಮ ಪಾಡುತ್ತ ರಾಮನಾಮ ಪಾಡುತ್ತ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 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 ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ಆಲಿಂಗನ ಮಾಡುತ್ತಲಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ರಾಮ ಸೀತಾರಾಮ ರಾಮ ರಾಮ ಆತ್ಮಾರಾಮ್ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಬಂದ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ವೆಂಕಟರಮಣನ ಚರಣಾರವಿಂದದಿ ವೆಂಕಟರಮಣನ ಚರಣಾರವಿಂದದಿ
ಹೂವಾಗುವ ಆಸೆ ದೇವ ಹೂವಾಗುವ ಆಸೆ ದೇವಾ ವೆಂಕಟರಮಣನ ಚರಣಾರವಿಂದದಿ ವೆಂಕಟರಮಣನ ಚರಣಾರವಿಂದದಿ ಹೂವಾಗುವ ಆಸೆ ದೇವ ಹೂವಾಗುವ ಆಸೆ ದೇವಗೆ ಅರ್ಪಿಸುವ ಪ್ರೀತಿಯ ಹೂಮಾಲೆಯ ದೇವಗೆ ಅರ್ಪಿಸುವ ಪ್ರೀತಿಯ ಹೂಮಾಲೆಯ ಪರಿಮಳವಾಗುವ ಆಸೆ ದೇವ ಪರಿಮಳವಾಗುವ ಆಸೆ ಆ ದೇವಗೆ ಅರ್ಪಿಸುವ ಪ್ರೀತಿಯ ಹೂಮಾಲೆಯ ಪರಿಮಳವಾಗುವ ಆಸೆ ದೇವ ಪರಿಮಳವಾಗುವ ಆಸೆ ಯಾವುದಾ ಆಗದಿದ್ದರೂ ಅರ್ಚಕರು ಮಾಡುವ ಅಭಿಷೇಕದಲ್ಲಿ ನೀರೇಕದಲ್ಲಿ ನೀರಾಗುವ ಆಸೆ ಪನ್ನೀರಾಗುವ ಆಸೆ ಯಾವುದಾಗದಿದ್ದರೂ ಕಡೆ ಪಕ್ಷದಲ್ಲಿ ಯಾವುದಾಗದಿದ್ದರೂ ಕಡೆ ಪಕ್ಷದಲ್ಲಿ ಶ್ರೀಗಂಧವಾಗುವ ಆಸೆ ದೇವ ಶ್ರೀಗಂಧವಾಗುವ ಆಸೆ ದೇವಾ ವೆಂಕಟರಮಣನ ಚರಣಾರವಿಂದದಿ ವೆಂಕಟರಮಣನ ಚರಣಾರವಿಂದದಿ ಹೂವಾಗುವ ಆಸೆ ದೇವ ಹೂವಾಗುವ ಆಸೆ ದೇವ ಮೊಗ್ಗಾಗುವ ಆಸೆ ದೇವ ಶ್ರೀಗಂಧವಾಗುವ ಆಸೆ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ನಾಮ ಬರಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ನಾಮ ಸತತ ನಿನ್ನ ಚರಣ ಸೇವೆ ನೀಡು ಎನಗೆ ರಾಮ ಸತತ ನಿನ್ನ ಚರಣ ಸೇವೆ ನೀಡು ಎನಗೆ ರಾಮ ಸದಾ
ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ನಿನ್ನ ನಾಮ ನೆನೆಯುವುದಕ್ಕೆ ಏನಗೆ ಮನವ ನೀಡೋ. ನಿನ್ನ ನಾಮ ನೆನೆಯುವುದಕ್ಕೆ ಏನಗೆ ಮನವ ನೀಡೋ. ನಾನಿನ್ನ ನಂಬಿದೆ ಶ್ರೀರಾಮಚಂದ್ರ ಕಾಯೋ. ನಾನಿನ್ನ ನಂಬಿದೆ ಶ್ರೀರಾಮಚಂದ್ರ ಕಾಯೋ. ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಬರಲಿ ಕೃಷ್ಣ ರಾಮ. ರಾಮ ಕೃಷ್ಣ ರಾಮ. ನಮ್ದೊಂದು ಫೋಟೋ ತೆಗಿಬೇಕಿತ್ತು. ಫೋಟೋ ತೆಗಿತೀರಾ? टॉर्च काढतो ಎತ್ತಿಗೆ ನಾಗಿ ಒಳ್ಳೆ कोणाला होतं बोलतो बाहेर वेळ जाता
ಸ್ಥಳ ಸಾನ್ನಿಧ್ಯ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಎಲ್ಲ ದೈವ ದೇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ 18ನೇ ತಾರೀಕಿಂದ ಪ್ರಾರಂಭವಾದಂತಹ ನಮ್ಮ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕೊನೆಯ ದಿವಸವಾದ ಇಂದು ನಾವು ಮಯೂರ ಕಲಾವೇದಿಕೆಯಲ್ಲಿ ಹಮ್ಮಿಕೊಂಡಂತಹ ಈ ಒಂದು ನಮ್ಮ ಡಾಕ್ಟರ್ ಕೆ ಕೃಷ್ಣಪ್ರಸಾದ್ ದೇವರಿಗರ ಕಾರ್ಯಕ್ರಮವನ್ನು ಇದೀಗ ನಾವು ನಡುಸಾರು ದಿವಂಗತ ಜಯರಾಮ್ ಭಟ್ರ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಾ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣಪ್ರಸಾದ್ ದೇವಾಡಿಗ ಸಾರಥ್ಯದ ರಾಗಾಮೃತ ತಂಡದ ವಾದ್ಯಗೋಷ್ಠಿ ಕಾರ್ಯಕ್ರಮವು ಇದೀಗ ದಿವಂಗತ ನಡುಸಾರ್ ಜಯರಾಮ್ ಭಟ್ರ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಡಾಕ್ಟರ್ ಕೃಷ್ಣಪ್ರಸಾದ್ ದೇವಾಡಿಗರು ನಿಮಗೆಲ್ಲರೂ ಚಿರಪರಿಚಿತರು. ನಮ್ಮ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಾಲಯದಲ್ಲಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ತಂದೆ ಹೆಸರು ಶ್ರೀನಪ್ಪ ದೇವಾಡಿಗ, ತಾಯಿಯ ಹೆಸರು ಇಂದಿರಾ, ಪತ್ನಿ ಪ್ರಮೀಳ, ಮಕ್ಕಳು ಪ್ರಕೃತಿ, ಪ್ರತೀಕ್ಷಾ, ಪ್ರತಿಜ್ಞಾ. ಪ್ರಸ್ತುತ ಇವರು ಸ್ಯಾಕ್ಸೋಫೋನ್ ಯುದ್ಧದಲ್ಲಿ ಖ್ಯಾತ ನಾಗಸ್ವರ ಹಾಗೂ ಸ್ಯಾಕ್ಸೋಫೋನ್ ವಾದಕ ವಿದ್ವಾನ್ ಎಸ್ ಕೆ ದೇವದಾಸ್ ಅವರ ಬಳಿ 5 ವರ್ಷಗಳ ಶಿಷ್ಯತ್ವ, ಚೆನ್ನೈ ಬಾಲಮುರುಗನ್ ಅವರ ಶಿಷ್ಯತ್ವದೊಂದಿಗೆ ಸಾಕ್ಸೋಫೋನ್ ವಾದನದಲ್ಲಿ ವಿದ್ಯುತ್ತನ್ನು ಪಡ್ಕೊಂಡಿದ್ದಾರೆ. ಉದ್ಯೋಗ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಾಲಯದಲ್ಲಿ ಕಳೆದ 28 ವರ್ಷಗಳಿಂದ ಸ್ಯಾಕ್ಸೋಫೋನ್ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು: ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಾದ ಕೌಸ್ತುಭ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಕಾಳಿಕಾಂಬ ಭಜನಾ ಮಂಡಳಿಯಿಂದ ನಾದ ವಿಶಾರದ ಅನ್ನುವ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ವರ್ಚುವಲ್ ಫೀಸ್ ಯೂನಿವರ್ಸಿಟಿ ಭಾರತೀಯ ವಿದ್ಯಾಭವನ ಬೆಂಗಳೂರು ಇವರಿಂದ ಕಲಾ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಗಡಿನಾಡ ಪ್ರಶಸ್ತಿ, ನಾದಭೂಷಣ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿಯಿಂದ ಸನ್ಮಾನ ಎನ್ನುವಂತಹದ್ದು. ಇವರು ನೀಡಿದಂತಹ ಕಾರ್ಯಕ್ರಮಗಳು ಆಕಾಶವಾಣಿ, ದೂರದರ್ಶನದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ಶ್ರೀಲಂಕಾ ದೇಶದಲ್ಲಿ 15 ದಿವಸಗಳ ಕಾಲ ವಿವಿಧ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಮೈಸೂರು ದಸರಾ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಚೆನ್ನೈ, ಮಧುರೈ, ಬೆಂಗಳೂರು, ಉಡುಪಿ ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುವಂಥದ್ದು ಇವರ ವಿಶೇಷತೆ. ಸ್ಯಾಕ್ಸೋಫೋನ್ ಗಾಯನದ ಧ್ವನಿ ಸುರುಳಿಯನ್ನು ಉಪ್ಪಿನಂಗಡಿಯಲ್ಲಿ 2015 ಫೆಬ್ರವರಿ 24ರಂದು ನಡೆದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರಾದ ಶ್ರೀ 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 ವಿದ್ಯಾಪ್ರಸನ್ನರವರಿಂದ ಬಿಡುಗಡೆಗೊಳಿಸಲಾಗಿದೆ. ಶ್ರೀ 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 ವಿದ್ಯಾಸಾಗರ ತೀರ್ಥ ಶ್ರೀಪಾದರಿಂದ ಆಶೀರ್ವಚನ ಪಡೆದು ಕೃಷ್ಣಪುರ ಮಠ ಮಧ್ವ ಮಂಟಪ, ಕೃಷ್ಣ ಮಠ ಉಡುಪಿ ಇಲ್ಲಿ ಪರ್ಯಾಯ ಪ್ರಯುಕ್ತ ವೇದಿಕೆಯಲ್ಲಿ ಸನ್ಮಾನ ಕೂಡ ಪಡ್ಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ನೀಡಿರುವ 22ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಇಂತಹ ಹೆಮ್ಮೆಯ ಕಲಾವಿದರು ನಮ್ಮ ಊರಿನವರಾಗಿರುವಂತಹದ್ದು ನಮ್ಮೆಲ್ಲರ ಪುಣ್ಯ. ಇವರು ಮತ್ತು ಇವರ ತಂಡಕ್ಕೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಕವಾದ್ಯದಲ್ಲಿ ಸ್ಯಾಕ್ಸೋಫೋನ್ ವಾದಕರಾಗಿ ನವೀನ್ ಅಮೃತ್ ಅವರು, ಮೃದಂಗದಲ್ಲಿ ಶ್ರೀಧರಯ್ಯ ಕಾಸರಗೋಡು, ತವಿಲ್ನಲ್ಲಿ ತಾಯೂರು ನಾಗರಾಜು, ವಯಲಿನ್ ವಾದನದಲ್ಲಿ ಚಂದನ್ ಮೈಸೂರು, ಫ್ಲೂಟದಲ್ಲಿ ಕೃಷ್ಣನ್ ಬಳತ್ತು ನೀಲೇಶ್ವರ, ತಾಳ ಸಂತೋಷ್ ಮೈಸೂರು. ಸರ್, ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಶ್ರೀ ದೇವಸ್ಥಾನದ ವತಿಯಿಂದ ನೀಡ್ತಾ ಇದ್ದೇನೆ.
ಿ